ಮನೆ ಕೊಟ್ಟಿಗೆಯ ಕಾಮಗಾರಿಯ ವೇಳೆ ತಡೆಗೋಡೆ ಮತ್ತು ಮಣ್ಣು ಕುಸಿದು 3 ಕಾರ್ಮಿಕರು ಮಣ್ಣಿನಾಡಿ ಸಿಲುಕಿ ಮೃತಪಟ್ಟಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ಸಮೀಪದ ಗಾಂಧಿನಗರ ಎಂಬಲ್ಲಿ ನಡೆದಿದೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಿರೇಗುಡ್ಡೆಟ್ಟಿ ನಿವಾಸಿಗಳಾದ 45 ವರ್ಷದ ಸೋಮಶೇಖರ ರೆಡ್ಡಿ ಮತ್ತು ಅವರ ಪತ್ನಿ 35 ವರ್ಷ ಪ್ರಾಯದ ಶಾಂತಕ್ಕ ಮತ್ತು ಇನ್ನೋರ್ವ ಯುವಕ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ. ಅಬೂಬಕರ್ ಎಂಬವರಿಗೆ ಸೇರಿದ ಮನೆಯ ಕೊಟ್ಟಿಗೆ ನಿರ್ಮಾಣಕ್ಕೆ ಸಂಬಂಧಿಸಿದ ಪಿಲ್ಲರ್ ಸೆಂಟ್ರಿಂಗ್ನ ಕಾಮಗಾರಿ ನಡೆಯುತ್ತಾ ಇದ್ದ ವೇಳೆ ಈ ಅವಘಡ ಸಂಭವಿಸಿದೆ. ಸ್ಥಳಕ್ಕೆ ಸುಳ್ಯ ಶಾಸಕ ಸಚಿವ ಎಸ್ ಅಂಗಾರ ಅವರು ಭೇಟಿ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ರಸ್ತೆ ಬದಿಯಲ್ಲಿ ಚಕ್ರವಾಹನ ಎಲ್ಲ ದಕ್ಕಿ ಎಲ್ಲಿ